ಒಂದು ಹೆಜ್ಜೆ ಮುಂದೆ ಜತನ ಏನು ನಿನ್ನ ಆಜ್ಞೆ ಕೆಳಗೆ ಏನು ಅಷ್ಟಭುಜೆ ಕೈಯಲ್ಲಿ ಆಯುಧ ನಿಜ ನಿಜ ತಪ್ಪನೆ ಕೇಸರಿ ಇರುತ್ತಾ ಈ ಕಡೆ ಬರ್ತಾ ಇದ್ದಿ ಯಾಕೆ ಬಂದೆ ಯಾಕೆ ನನ್ನವರಾದ ಕೊಂಡೆ ಈ ರೀತಿಯಾಗಿ ಕಚ್ಚಿಸುತ್ತಾ ಮುಂದರಿಯಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವತೆ ಸೇರಿದೆ ನಿನ್ನ ಕಣ್ಮುಂದೆ ನಿಂತ ಸಂಬಂಧಿತವಲ್ಲ ಏನು ಮಾನಿನಿಯ ತನಯ ಒಂದು ಹೆಜ್ಜೆ ಮುಂದಿಟ್ಟರೆ ಜಾಗ್ರತೆ ನನ್ನಾಲಗೆಯನ್ನು ಕತ್ತರಿಸಿ ರಕ್ತವನ್ನು ಕುಡಿತಾರೆ ನೆತ್ತಿಯ ಮೇಲೆ ಕೋಡನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವು ನಿನ್ನಾದೀನೆಂಬ ಹಾಗೆ ಭಾವಿಸಿಕೊಂಡೇನೋ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ ನಿನ್ನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೇನೆ ವಿಧಿಯಿಂದ ವರವನ್ನು ಪಡೆದೆಯಾ ಗೋಬ್ರಾಹ್ಮಣರನ್ನು ಹಿಂಸಿಸಿದೆಯಾ ಯಾಗ ಯಜ್ಞಾದಿಗಳನ್ನು ಹಾಳೆಸಗಿದೆಯಾ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಥವಾ ನಿನ್ನನ್ನು ತಡೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂದೆ ನಿಂತಿದ್ದೇನೆ. ಬದುಕುವ ಆಸೆ ಇದ್ದರೆ ಕಾಲಿಗೆರಗು ಕಾಲಿಗೆರಗು.
ಎತ್ತಿದ್ರೆ ಜಾಗ್ರತೆ. ರುಂಡ ಮುಂಡವನ್ನು ಬೇರ್ಪಡಿಸಿ ರಕ್ತವನ್ನು ಕುಡಿತಾರೆ. ನಾರಾಜು ಪಾಪಿ ಅದಕ್ಕೆ ಸುಲಭ ಪಕ್ಷವನ್ನು ಸೇರ್ಕೊಂಡು ಬಂದಯ್ಯ. ನಿಜ ನಿಜ ಬದುಕು ಆಸೆ ಇದ್ದಾರೆ. ಆಯ್ತು ಕೆಲಸ ಕೆಳಗಿಳಿಸಿ ಕೇಸರನ್ನು ಕಾಡಿಗೆ ಕಳಿಸು. ಕಾಡಿಗೆ ಕಳುಹಿ ಮೂರು ಲೋಕಾಧೀಶನಾಗಿದ್ದೇನೆ ನಾನು. ಸುಭಾಸನವನ್ನು ಏರುವಾಗ